ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಮೌಲ್ಯಾಧಾರಿತ ರಾಜಕಾರಣ ಸಿದ್ಧಾಂತಗಳ ಮೇಲೆ ಬಿಜೆಪಿ ಕಾರ್ಯಕರ್ತರು ಮುನ್ನಡೆಯಬೇಕಿದೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್ ಅಭಿಪ್ರಾಯಪಟ್ಟರು. ಬಿಜೆಪಿ ಮಂಗಳೂರು ಮಂಡಲದ ವತಿಯಿಂದ ಕಾಪಿಕಾಡು ನಿರ್ವಿಕಲ್ಪ ಸಭಾಂಗಣದಲ್ಲಿ ಹಮ್ಮಿಕೊಂಡ ಮಂಡಲ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿ ಮಾತನಾಡಿದರು. ಬಿಜೆಪಿ ಭಿನ್ನ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಭಿನ್ನ ಆಡಳಿತವನ್ನ ದೇಶಕ್ಕೆ ನೀಡಿದೆ. ಈ ಮೂಲಕ ತಾಯಿ ಭಾರತಾಂಬೆಯನ್ನ ಪರಮ ವೈಭವಕ್ಕೆ ತಲುಪಿಸುವ ಕಲ್ಪನೆ ಎಲ್ಲರಲ್ಲಿ ಉಳಿಯಬೇಕು. ಬಿಜೆಪಿ ದೇಶಕ್ಕಾಗಿ ಪಕ್ಷವನ್ನೇ ವಿಸರ್ಜನೆ ಮಾಡಿದವರು, ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ತ್ಯಾಗ ಮಾಡಿದವರು ಎಂದ ಅವರು, ಭಾರತೀಯ ರಾಷ್ಟ್ರೀಯ ವಿಚಾರಧಾರೆಯನ್ನ ಬಿಂಬಿಸುವ ನೂತನ ಶಿಕ್ಷಣ ನೀತಿ ಕೇಂದ್ರ ಶೀಘ್ರದಲ್ಲೇ ಜಾರಿಗೊಳಿಸಲಿದೆ. ರಾಷ್ಟ್ರೀಯತೆ, ಸಮಗ್ರತೆ, ಆತ್ಮವಿಶ್ವಾಸ, ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆಗಳು, ಸ್ವಚ್ಛ ಭಾರತದ ಕಲ್ಪನೆಗಳು ಪರಿಣಾಮಕಾರಿಯಾಗಿ ಜಾರಿಯಾಗಲಿದೆ ಎಂದರು. ಸಂವಿಧಾನದ ಕರಡು ರಚನೆ ಆದ ಮೇಲೆ ಅದನ್ನ ಡಿಬೇಟ್ ಮಾಡಲಿಕ್ಕೆ ಇಲ್ಲಿ ಆವಾಗಿನ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಮಾಡಲಿಕ್ಕೆ 48 ನವೆಂಬರ್ 26ರಂದು ಸದನಕ್ಕೆ ಒಪ್ಪಿಸಿದ ದಿವಸ. ಹಾಗಾಗಿ ಇದನ್ನ ಆ ರೀತಿಯಲ್ಲಿ ನೆನಪು ಮಾಡಿಕೊಳ್ತೇವೆ. ಎರಡನೇದು, ಯಾವ ಸಂವಿಧಾನ ನಮ್ಮ ದೇಶದ ಏಕತೆಯನ್ನ, ಸಮಗ್ರತೆಯನ್ನ ಎತ್ತಿ ಹಿಡಿಬೇಕಿತ್ತು, ಅದನ್ನು ಧಿಕ್ಕರಿಸಿ ಮುಂಬೈಯಲ್ಲಿ ಬಾಂಬ್ ದಾಳಿ ನಡೆದಂತಹ ದಿವಸ ಮೇಜರ್ ಸಂದೀಪ್ ಮುನಿಕೃಷ್ಣನ್ ಅವರ ಬಲಿದಾನ ಆದ ದಿವಸ. ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರಾಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ಐಪುಳಿಯಾರ್, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ, ಕಾರ್ಯದರ್ಶಿ ಜಯಶ್ರೀ ಕರ್ಕೇರ, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಗಳಾದ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ನವೀನ್ ಪಾದಲ್ಪಾಡೆ ಉಪಸ್ಥಿತರಿದ್ದರು.